ಪಡುಬಿದ್ರೆ ಗ್ರಾಮ ಪಂಚಾಯತ್ ಅಂಗಡಿ ಕೋಣೆಯಲ್ಲಿ ಬಾಡಿಗೆಗಿದ್ದು ಇದೀಗ ಬಾಡಿಗೆ ನೀಡದೆ ಲಕ್ಷಾಂತರ ರೂಪಾಯಿ ಇರಿಸಿಕೊಂಡಿದ್ದ ಮಾರುಕಟ್ಟೆ ಪ್ರದೇಶದ 6 ಅಂಗಡಿ ಕೋಣೆಗಳಿಗೆ ಗ್ರಾಮ ಪಂಚಾಯತ್ ನಿಯೋಗ ಬೀಗ ಜಡಿದಿದೆ. ಈ ಬಗ್ಗೆ ಮಾತನಾಡಿದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪಂಚಾಕ್ಷರಿ ಸ್ವಾಮಿ ಅವರು ಬಹಳಷ್ಟು ಬಾರಿ ಎಚ್ಚರಿಕೆ ನೀಡಿದ್ರೂ ಕೇಳದ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯತ್ ನಿರ್ಣಯದಂತೆ ಈ ಕಾರ್ಯಾಚರಣೆ ನಡೆಸಲಾಗಿದೆ. ಅದಲ್ಲದೆ ಮುಖ್ಯ ಮಾರುಕಟ್ಟೆಯ ರಸ್ತೆ ದ್ವಾರದ ಬಳಿ ಟೆಂಟು ಹಾಕಿ ವ್ಯಾಪಾರ ನಡೆಸುತ್ತಿರುವುದರಿಂದ ವಾಹನ ಸಂಚಾರಕ್ಕೆ ಅಡ್ಡಿಯಾಗುತ್ತಿದ್ದು ಆ ನಿಟ್ಟಿನಲ್ಲಿ ಅವರಿಗೆ ಮಾರುಕಟ್ಟೆಯ ಒಳಭಾಗದಲ್ಲಿ ವ್ಯಾಪಾರ ನಡೆಸಲು ಸ್ಥಳಾವಕಾಶ ನೀಡಲಾಗಿದೆ. ಮುಂದಿನ 2 ದಿನಗಳಲ್ಲಿ ನಾವು ಸೂಚಿಸಿದ ಸ್ಥಳಕ್ಕೆ ಸ್ಥಳಾಂತರಗೊಳ್ಳದಿದ್ದರೆ ಗ್ರಾಮ ಪಂಚಾಯತ್ ನಿರ್ಣಯದಂತೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಹಾಗೂ ಮಾರುಕಟ್ಟೆ ರಸ್ತೆಯಲ್ಲಿ ಚರಂಡಿ ಸಹಿತ ರಸ್ತೆಯಲ್ಲೇ ಸಾಮಗ್ರಿಗಳನ್ನು ಇರಿಸಿ ವ್ಯಾಪಾರ ನಡೆಸುತ್ತಿರುವವರಿಗೆ ಗರಿಷ್ಠ ಮೊತ್ತದ ದಂಡನೆ ವಿಧಿಸಲಾಗುವುದು. ಈ ಬಗ್ಗೆ ಈ ಮುಂಚೆ ಎಚ್ಚರಿಕೆ ನೀಡಲಾಗಿದೆ ಎಂದರು. ಮೊನ್ನೆ ಪಂಚಾಯತಿ ಅಧ್ಯಕ್ಷರು ಸದಸ್ಯರೊಂದಿಗೆ ಬಂದು ಎಲ್ಲ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡುವವರಿಗೆ ಒಳಗೆ ಚರಂಡಿ ಒಳಗಡೆ ಎಲ್ಲ ಸಾಮಗ್ರಿಗಳನ್ನು ಇಟ್ಟು ವ್ಯಾಪಾರ ಮಾಡೋಕ್ಕಂತ ನಾವು ಸೂಚನೆ ಕೊಟ್ಟಿದ್ದೀವಿ. ಅದನ್ನ ಕೆಲವೊಬ್ಬರು ಪಾಲಿಸಿದ್ದಾರೆ, ಇನ್ನೂ ಕೆಲವೊಬ್ಬರು ಪಾಲಿಸಲಿಲ್ಲ. ಇವತ್ತು ಸಹಿತವಾಗಿ ನಾವು ಅವರು ಸೂಚನೆ ಕೊಟ್ಟಿದ್ದೇವೆ. ಮತ್ತು ಇನ್ನೆರಡು ದಿವಸ ಬಿಟ್ಟು ಬುಧವಾರ ನಂತರ ನಮಗೆ ಸಮಯ ನೋಡಿಕೊಂಡು ನಾವು ಯಾರು ಮುಂದಿನ ಮಾಡನ್ನು ತೆಗೆದು ಒಳಗೆ ವ್ಯಾಪಾರ ಮಾಡೋದಿಲ್ಲ ಅಂಥವ್ರ ಮೇಲೂ ಸಹ ದಾಳಿ ಮಾಡಿ ಆ ಅಂಗಡಿಯನ್ನು ಸಹ ನಾವು ಪಂಚಾಯತ್ ಸ್ವಾಧೀನಪಡ್ತೇವೆ. ಗ್ರಾಮ ಪಂಚಾಯತ್ನ ನಿರ್ಣಯಕ್ಕೆ ರಾಜಕೀಯ ಕೈಯಾಡಿಸಿದೆ ಎಂಬ ಆರೋಪಕ್ಕೆ ಸ್ಪಷ್ಟನೆ ನೀಡಿದ ಶಾಸಕ ಲಾಲಾಜಿ ಅವರು ಬೀಗ ಹಾಕಲಾದ ಒಂದು ಮೊಬೈಲ್ ಅಂಗಡಿಯಾತ ನೀಡಿದ ಮುಂಗಡ ಹಣ ಗ್ರಾಮ ಪಂಚಾಯತ್ನಲ್ಲಿದ್ದ ಕಾರಣ ಕೆಲ ದಿನಗಳ ರಿಯಾಯಿತಿ ನೀಡುವಂತೆ ಹೇಳಿದ್ದೇನೆ ವಿನಃ ಗ್ರಾಮದ ಒಳಿತಿಗಾಗಿ ಗ್ರಾಮ ಪಂಚಾಯತ್ ನಡೆಸುತ್ತಿರುವ ಯಾವುದೇ ಕಾರ್ಯಾಚರಣೆಗೆ ನಾನು ಅಡ್ಡಿಪಡಿಸಿಲ್ಲ, ಪಡಿಸುವುದು ಕೂಡ ಇಲ್ಲ ಎಂದಿದ್ದಾರೆ.